ನಮ್ಮೊಂದಿಗೆ ಇರಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಅದೇ ರೀತಿ ಉಪಾಧ್ಯಕ್ಷರಾಗಿರುವಂತಹ ಯು ಮಾಧವ ಸುವರ್ಣರವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಟಿಯಾ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳಾದಂತಹ ಎಂ ದಿನೇಶ್ ಕುಂಬರ ಸರ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸಿದ್ದೇನೆ. ಅದೇ ರೀತಿ ಗಣೇಶ್ ಕೊಲ್ಯ, ಮನೋಹರ್ ಗೌಡ, ಪ್ರಕಾಶ್ ಎಂ ಉಳ್ಳಾಡ್, ಸುನೀಲ್ ಜೆ ಉಚಿಲ್, ಉಮೇಶ್ ಸಾಲ್ಯನ್, ಅನಂತ್ ಕುಮಾರ್, ಶ್ರೀಮತಿ ಗಂಗಾ ಜನಾರ್ದನ್, ಶ್ರೀಮತಿ ಚಿತ್ರಾ ಚಂದ್ರಕಾಂತ್ ಅವರನ್ನು ಕೂಡ ನಾನು ನಲ್ಮೆಯಿಂದ ವೇದಿಕೆಗೆ ಆಹ್ವಾನಿಸಿದ್ದೇನೆ. ರಾಜೀವ್ ಒಂಬತ್ತುಕೆರೆ ಸರ್ ಅವರನ್ನು ಕೂಡ ನಾನು ವೇದಿಕೆಯನ್ನು ಆಹ್ವಾನಿಸಿದ್ದೇನೆ. ಓಂಕಾರ ರೂಪ ಹೇ ಗಣಪ. ಇದೀಗ ಕಾರ್ಯಕ್ರಮದ ಮುಂದಿನ ಅಂಗ ಟಿಯಾ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮಾಧವ ಸುವರ್ಣರವರಿಂದ ಬಂದಂತಹ ಅತಿಥಿಗಳಿಗೆ ಸ್ವಾಗತ. ಮುಂದಿನ ನಮ್ಮ ಕಾರ್ಯಯೋಜನೆಗಳು ಸಂಘದ ವ್ಯವಹಾರವನ್ನು ಅಭಿವೃದ್ಧಿಪಡಿಸಲು ಕೆಲವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗಿದೆ. ಇದರಲ್ಲಿ ಸಂಘದ ಉಪನಿಬಂಧನೆಗಳಲ್ಲಿನ ಉದ್ದೇಶಗಳನ್ನು ಈಡೇರಿಸುವರೇ ಸವಲತ್ತುಗಳನ್ನು ಹೆಚ್ಚಿಸುವುದು, ಉಳಿತಾಯ ವೃದ್ಧಿಸಲು ಠೇವಣಿ ಸಂಗ್ರಹಣೆ ಜಾಸ್ತಿ ಮಾಡುವುದು, ಶಾಖೆಗಳನ್ನು ತೆರೆಯುವುದು, ಸದಸ್ಯರಿಗೆ ಹಾಗೂ ಗ್ರಾಹಕರಿಗೆ ಇನ್ನೂ ಹೆಚ್ಚಿನ ಸೇವೆಗಳನ್ನು ನೀಡುವ ಗುರಿ ಹೊಂದಲಾಗಿದೆ. ಸಂಘದ ವ್ಯವಹಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪಾಲು ಬಂಡವಾಳವನ್ನು ತೆತ್ತು ಸಹಕರಿಸಿದ ಹಾಗೂ ಸಾಲ ಪಡೆದು ಮರುಪಾವತಿ ಮಾಡಿದ ಎಲ್ಲ ಸದಸ್ಯರುಗಳಿಗೆ ಮತ್ತು ಠೇವಣಿದಾರರಿಗೆ ಹಾಗೂ ಹಿತೈಷಿಗಳಿಗೆ ಸೂಕ್ತ ಸಲಹೆ ಸೂಚನೆಯನ್ನು ನೀಡಿ ಸಹಕರಿಸಿದ ಸಹಕಾರಿ ಇಲಾಖೆಯ ಅಧಿಕಾರಿಗಳಿಗೆ, ಲೆಕ್ಕ ಪರಿಶೋಧಕರಿಗೆ ಹಾಗೂ ಬ್ಯಾಂಕುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಆಡಳಿತ ಮಂಡಳಿಯ
ಮಾರ್ಗದರ್ಶನದಂತೆ ಸಂಘದ ಪ್ರಗತಿಗೆ ಶ್ರಮಿಸಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಿತ್ಯ ನಿಧಿ ಸಂಗ್ರಹಗಾರರಿಗೂ ಆಭರಣ ಪರಿವೀಕ್ಷಕರಿಗೂ ಕಾನೂನು ಸಲಹೆಗಾರರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಉಪಾಧ್ಯಕ್ಷರಾಗಿರುವಂತಹ ಮಾಧವ ಸುವರ್ಣರವರು ಕೂಡ ನಮ್ಮ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿಯೂ ಯಾವುದೇ ಒಂದು ನಮ್ಮ ಕಚೇರಿಗೆ ಸಂಬಂಧಪಟ್ಟ ಯಾವುದೇ ಆಗಿರಬಹುದು ಅಂತಹ ಒಂದು ಕಚೇರಿಗೆ ಬಂದು ಪ್ರತಿನಿತ್ಯ ನಮ್ಮೊಂದಿಗಿದ್ದು ನಮಗೆ ಸದಾ ಸಹಕರಿಸಿ ಇಂದು ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಮಾಧವ ಸುವರ್ಣ ಸರ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ನಮ್ಮ ನಿರ್ದೇಶಕರಲ್ಲವರಾದಂತಹ ಪ್ರಕಾಶ್ ಉಳ್ಳಾಳ್ರವರು ಆಗಮಿಸಿದ್ದಾರೆ. ಇವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಿರ್ದೇಶಕರುಗಳಾದಂತಹ ದಿನೇಶ್ ಕುಂಪಲ ಸರ್ ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತಾ ಇದ್ದೇನೆ. ನಿರ್ದೇಶಕರಲ್ಲವರಾದಂತಹ ಗಣೇಶ್ ಕೊಲ್ಯ ಇವರಿಗೆ ಕೂಡ ನಾನು ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಉಮೇಶ್ ಸಾಲ್ಯನ್ ಬೆಂಜನಪದವು ಇವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಪ್ರೀತಿಯಿಂದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ವೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಇಂದಿನ ಈ ಬೆಳವಣಿಗೆಗೆ ಕಾರಣೀಕರ್ತರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ನಮ್ಮನ್ನು ಅಗಲಿ ಸ್ವರ್ಗಸ್ಥರಾಗಿರುವಂತಹ ಶ್ರೀ ದಾಮೋದರ್ ಉಳ್ಳಾಳ್ ಸರ್ ಹಾಗೂ ಗತ ವರ್ಷದಲ್ಲಿ ನಮ್ಮ ಸಂಘದ ಸದಸ್ಯರಾಗಿದ್ದು ನಮ್ಮನ್ನು ಅಗಲಿರುವಂತಹ ಎಲ್ಲ ನಮ್ಮ ನಲ್ಮೆಯ ಸದಸ್ಯರಿಗೆ ಇಂದು ಶ್ರದ್ಧಾಂಜಲಿ ಅರ್ಪಿಸುವ ಸಮಯ. ದಯವಿಟ್ಟು ಎಲ್ಲರೂ ಒಂದು ನಿಮಿಷದ ಕಾಲ ಮೌನ ಪ್ರಾರ್ಥನೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಕೇಳಲಿಚ್ಛಿಸುವವರು ವಿವರಗಳನ್ನು ಸಂಗ್ರಹಿಸಲು ಅನುಕೂಲವಾಗುವಂತೆ ಮಹಾಸಭೆ ನಡೆಯುವ 3 ದಿವಸಗಳ ಮುಂಚಿತವಾಗಿ ಬರಹ ಮೂಲಕ ಕಾರ್ಯದರ್ಶಿಯವರಿಗೆ ತಿಳಿಸುವುದು. 2 ನೋಟಿಸನ್ನು ಮಹಾಸಭೆಗೆ ಬರುವಾಗ ತಮ್ಮ ಜೊತೆಯಲ್ಲಿ ತರಬೇಕಾಗಿ ವಿನಂತಿ. 3 ಪಾಲು ಪತ್ರ ಪಡೆಯದೇ ಇರುವ ಸದಸ್ಯರು ಸಂಘದ ಕಚೇರಿಯಿಂದ ಪಡೆಕೊಳ್ಳಲು ತಿಳಿಸಲಾಗಿದೆ. 4 ಸದಸ್ಯರ ವಿಳಾಸದಲ್ಲಿ ಬದಲಾವಣೆಯಾಗಿದ್ದಲ್ಲಿ ಬರಹ ಮೂಲಕ ಸಂಘದ ಕಾರ್ಯದರ್ಶಿಯವರಿಗೆ ತಿಳಿಸಲು ಕೋರಲಾಗಿದೆ. 5 ಆಧಾರ್ ಕಾರ್ಡ್ ಪ್ರತಿ ಸಂಘಕ್ಕೆ ಹಾಜರುಪಡಿಸಲು ಬಾಕಿ ಇರುವ ಸದಸ್ಯರು ಕೂಡಲೇ ಪ್ರತಿಯನ್ನು ಹಾಜರುಪಡಿಸಲು ತಿಳಿಸಲಾಗಿದೆ. ಸಾಲಿನ ಸಂಘದ ಆಡಳಿತ ವರದಿಯನ್ನು ಓದಿ ದಾಖಲಿಸುವುದು. ಆತ್ಮೀಯ ಸದಸ್ಯರೇ, ಟಿಯಾ ಸೇವಾ ಸಹಕಾರ ಸಂಘವು ತೃತೀಯ ವರ್ಷವನ್ನು ಪೂರೈಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ಸಂಘದ 2018-19ನೇ ಸಾಲಿನ ಮಹಾಸಭೆಗೆ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸುತ್ತಾನ. 31/3/2019 ಅನ್ವಯಿಸುವಂತೆ ಎ ವರ್ಗದ ಸದಸ್ಯರ ಸಂಖ್ಯೆ 676, ಎ ವರ್ಗದ ಸದಸ್ಯರ ಒಟ್ಟು ಷೇರುಗಳು 1544, ಪಾವತಿಯಾದ ಎ ವರ್ಗದ ಪಾಲು ಬಂಡವಾಳ ರೂಪಾಯಿ 7,72,000, ನಾಮಮಾತ್ರ ಸದಸ್ಯತನ ಮೊತ್ತ 7,500, ಸಹ ಸದಸ್ಯತನ ರೂಪಾಯಿ 72,950 ಆಗಿರುತ್ತದೆ. ಠೇವಣಿ ಹಾಗೂ ನಿಧಿಗಳು ಲೆಕ್ಕಪತ್ರ ಬೇಕಿದ್ದವರು ತೆಕ್ಕೊಳ್ಬಹುದು, ಅಲ್ಲಿ ಕೌಂಟರಲ್ಲಿದೆ. ವರ್ಷಾಂತ್ಯಕ್ಕೆ ಇದ್ದ ಠೇವಣಿ ಹಾಗೂ ನಿಧಿಗಳ ವಿವರ ಈ ಕೆಳಗಿನಂತಿವೆ. ಉಳಿತಾಯ ಖಾತೆ 30,45,969.5, ನಿತ್ಯ ನಿಧಿ 34,77,315, ನಿರಕು ಠೇವಣಿ FD 66,27,427, ಆವರ್ತಕ ಠೇವಣಿ 21,000, ಟಿಯಾ ನಗದು ಪತ್ರ 8,53,000, ನಗದು ಶಿಲ್ಕು ದಿನಾಂಕ 31/3/2019 ಇದ್ದ ನಗದು ಶಿಲ್ಕು ರೂಪಾಯಿ 4,53,366 ಆಗಿದೆ. ಬ್ಯಾಂಕ್ ಶುಲ್ಕು ದಿನಾಂಕ 31/3/2019 ಇದ್ದ ಬ್ಯಾಂಕ್ ಶುಲ್ಕು SCDCC ಬ್ಯಾಂಕ್ ತೊಕ್ಕೋಟು 21,45,619.
ಬಂಟ್ವಾಳ VSSS ಬ್ಯಾಂಕ್ 5,680, ಸುಮಂಗಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ 13,137, ಅಮ್ಟಾಡಿ SC ಬ್ಯಾಂಕ್ 2,400. ಚರಾಸ್ತಿ 31/3/2019 ಸಂಘವು 8,17,336 ರು ಬೆಲೆಯ ಚರಾಸ್ತಿಯನ್ನು ಹೊಂದಿರುವುದು. ಚರಾಸ್ತಿಗಳ ಮೇಲೆ ವಿಮೆ ಮಾಡಲಾಗಿದೆ. ಅಲ್ಲದೆ ಚರಾಸ್ತಿಗಳ ಮೇಲೆ ಸವಕಳಿ ತೆಗೆಯಲಾಗಿದೆ. ಆಧಾರಕರ ಕಾಯ್ದೆಯ ಪ್ರಕಾರ ಪೀಠೋಪಕರಣಗಳ ಮೇಲೆ 10%, ಕಂಪ್ಯೂಟರ್ ಮೇಲೆ 33.33%. ಆಡಳಿತ ಮಂಡಳಿ. ಸಂಘದ ಆಡಳಿತ ಮಂಡಳಿಯ ಸದಸ್ಯರ ಸಂಖ್ಯೆ 12 ಆಗಿದ್ದು, ವರ್ಷಾಂತ್ಯಕ್ಕೆ ನಿರ್ದೇಶಕರುಗಳು ಕಾರ್ಯನಿರ್ವಹಿಸುತ್ತಿದ್ದು, ಪ್ರಸಕ್ತ ಸಾಲಿನಲ್ಲಿ ಒಟ್ಟು ಆಡಳಿತ ಮಂಡಳಿ 12 ಸಭೆಗಳು 12 ಸಾಲ ಸಮಿತಿಯ ಸಭೆಗಳು ಜರುಗಿರುವುದು. ಪ್ರತಿ 3 ತಿಂಗಳಿಗೊಮ್ಮೆ ಸ್ವಸಹಾಯ ಸಂಘಗಳ ತ್ರೈಮಾಸಿಕ ಸಭೆಯೂ ಕೂಡ ಜರುಗಿರುವುದು. ಈ ವೇಳೆಯಲ್ಲಿ ಸಂಘದಲ್ಲಿ ಸಾಲದ ವಿಲೇವಾರಿ, ನಗದು ಮಿತಿ ಪರಿಷ್ಕರಣೆ, ಸಾಲ ಕಂತುಗಳ ಪರಿಷ್ಕರಣೆ, ಸದಸ್ಯತ್ವ ಹಾಗೂ ಇತರ ಸಾಮಾನ್ಯ ಅಗತ್ಯಗಳನ್ನು ವಿಷಯ ಸೂಚಿ ನಮೂದಿಸಿ ಅದರ ಮೇಲೆ ಸಮಜಾಯಿಸಿ ತೀರ್ಮಾನ ಕೈಗೊಳ್ಳಲಾಗುತ್ತಿದೆ. ಸಿಬ್ಬಂದಿ ವರ್ಗ. ದಿನಾಂಕ 31/3/2019 ಅನ್ವಯಿಸುವಂತೆ ಸಂಸ್ಥೆಯಲ್ಲಿ ಕಾರ್ಯದರ್ಶಿ ಸೇರಿ 3 ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದಲ್ಲದೆ 2 ಪಿಗ್ಮಿ ಏಜೆಂಟರುಗಳು ಕಮಿಷನ್ ನೆಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ದಿನಗೂಲಿ ನೌಕರಿಯಾಗಿ ಒಬ್ಬನನ್ನು ಹಾಗೂ ಚಿನ್ನಾಭರಣಗಳ ಪರಿಶೀಲನೆಗಾಗಿ ಓರ್ವ ಸರಾಫರನ್ನು ಮಂಡಳಿಯು ನೇಮಿಸಿರುವುದು. ಸಿಬ್ಬಂದಿ ವರ್ಗ ಈ ಕೆಳಗಿನಂತಿದೆ. ಯಶವಂತಿ J ಪ್ರಭಾರ ಕಾರ್ಯದರ್ಶಿ, ಉಷಾ ಮನೋಜ್ ಅಟೆಂಡರ್, ಕಾರ್ತಿಕ್ ಸಾಲ್ಯಾನ್ ದಿನಾಂಕ 17/8/19 ಸೇವೆಯಲ್ಲಿದ್ದು ಇಂದು ಅವರು ಬೇರೆ ಸಂಸ್ಥೆಗೆ ವರ್ಗಾವಣೆಯಾಗಿದೆ ಅವರದು. ನೆಕ್ಸ್ಟ್ ಈಗ ಬಂದಿರುವಂಥ ಹೊಸ ಕಿರಿಯ ಗುಮಾಸ್ತನಾಗಿ ಸ್ವಸ್ತಿಕ್ ಇವರು ಕೂಡ ಕಿರಿಯ ಗುಮಾಸ್ತ ಹುದ್ದೆಗೆ ಆಯ್ಕೆಯಾಗಿರುವರು. ಉದಯ್ ಕುಮಾರ್ ಪಿಗ್ಮಿ ಏಜೆಂಟ್, ಪ್ರಭಾಕರ್ ಪಿಗ್ಮಿ ಏಜೆಂಟ್ ಹಾಗೂ ಗೀತಾ ಎಂಬವರು ಕೂಡ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದಸ್ಯರ ಸಾಲಗಳು. ವರದಿ ವರ್ಷದಲ್ಲಿ ಜಾಮೀನು ಸಾಲ ರೂಪಾಯಿ 18,53,150 ನೀಡಲಾಗಿದ್ದು, ರೂಪಾಯಿ 11,03,911 ವಸೂಲಿಯಾಗಿದೆ. ಸ್ವಸಹಾಯ ಸಂಘಗಳ ಗುಂಪು ಸಾಲ ರೂಪಾಯಿ 6 ಲಕ್ಷ ರೂಪಾಯಿ ನೀಡಲಾಗಿದ್ದು, ರೂಪಾಯಿ 2,69,401 ಮರುಪಾವತಿಯಾಗಿರುವುದು. ಸ್ವಸಹಾಯ ಸಂಘಗಳಿಗೆ ನೀಡಲಾಗಿರುವ ಆಂತರಿಕ ಸಾಲ 7,60,000 ರೂಪಾಯಿಗಳಲ್ಲಿ ರೂಪಾಯಿ 5,72,453 ಮರುಪಾವತಿಯಾಗಿದೆ. ನೇರ ಸಾಲ ರೂಪಾಯಿ 63,42,400 ನೀಡಲಾಗಿದ್ದು, ರೂಪಾಯಿ 45,31,888 ವಸೂಲಿಯಾಗಿರುತ್ತದೆ. ವ್ಯವಹಾರ ಸಾಲ ರೂಪಾಯಿ 25,15,000 ನೀಡಿದ್ದು, ರೂಪಾಯಿ 21,40,27 ಮರುಪಾವತಿಯಾಗಿದೆ. ಸಿಬ್ಬಂದಿ ಸಾಲ 1,54,000 ರೂಪಾಯಿಗಳಲ್ಲಿ 94,784 ರೂಪಾಯಿ ವಸೂಲಿಯಾಗಿರುವುದು. ಚಿನ್ನಾಭರಣಗಳ ಈಡಿನ ಮೇಲೆ ರೂಪಾಯಿ 55,85,310 ರೂಪಾಯಿ ಸಾಲ ನೀಡಿದ್ದು, 54,44,313 ವಸೂಲಿಯಾಗಿರುವುದು. ಸಂಘದಲ್ಲಿರುವ ಆಭರಣಗಳಿಗೆ ಸೂಕ್ತ ಮೌಲ್ಯದ ವಿಮೆ ಮಾಡಲಾಗಿದೆ. ಸಂಘದ ಒಟ್ಟು ವಹಿವಾಟು 15,99,709. ಒಟ್ಟು ದುಡಿಯುವ ಬಂಡವಾಳ 1,52,62,66,920.5. ಸಂಘದ ಲಾಭ 78,486.5. ನಿವ್ವಳ ಲಾಭ 1,698.5. ಲಾಭಾಂಶ ಹಂಚಲು ಸಂಘವು ಕ್ರೋಢೀಕೃತ ನಷ್ಟದಲ್ಲಿರುವುದು. ಇತರ ಬರತಕ್ಕಂಥದ್ದು ಕಟ್ಟಡ ಠೇವಣಿ 10 ಲಕ್ಷ, ಅಮಾನತು ಮೂಲ 15,000. ವರ್ಷಾಂತ್ಯಗಳ ಠೇವಣಿಗಳ ಮೇಲೆ ಬಡ್ಡಿ ಪಾವತಿಗೆ ರೂಪಾಯಿ 4,64,207 ರೂಪಾಯಿ ಕಾಯ್ದಿರಿಸಲಾಗಿದೆ. ನಮ್ಮಲ್ಲಿ ದೊರಕುವಂತಹ ಸೇವೆಗಳು: ಚಿನ್ನಾಭರಣಗಳ ಈಡಿನ ಮೇಲೆ ಅವಧಿ ಸಾಲ ಕೊಡಲಾಗುತ್ತದೆ. ನಿರಕು ಠೇವಣಿಯ ಬಡ್ಡಿಯ ದರ 30 ದಿನಗಳಿಂದ 90 ದಿನಗಳವರೆಗೆ 6%, 91 ದಿನಗಳಿಂದ 270 ದಿನಗಳವರೆಗೆ 8%, 271 ದಿನಗಳಿಂದ 365 ದಿನಗಳವರೆಗೆ 9%, 13 ತಿಂಗಳಿನಿಂದ 24 ತಿಂಗಳವರೆಗೆ 10%, 25 ತಿಂಗಳಿಂದ ಮೇಲ್ಪಟ್ಟು 11% ಹಾಗೂ ವಿಶೇಷವಾಗಿ ಹಿರಿಯ ನಾಗರಿಕರಿಗೆ 0.5% ಜಾಸ್ತಿ ಬಡ್ಡಿದರ ನೀಡಲಾಗುವುದು. ಅದೇ ರೀತಿ 7.5 ವರ್ಷದಲ್ಲಿ ದ್ವಿಮುಖಗೊಳ್ಳುವಂತಹ ಟಿಯಾ ಕ್ಯಾಶ್ ಸರ್ಟಿಫಿಕೇಟ್ನ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ಉಳಿತಾಯ ಖಾತೆಗೆ 3%, ನಿತ್ಯ ನಿಧಿ ಖಾತೆಗೆ 5% ನೀಡಲಾಗಿದ್ದು, ನಮ್ಮಲ್ಲಿ ದೊರೆಯುವಂತಹ ಸಾಲಗಳು: ವ್ಯವಹಾರ ಸಾಲ, ಬಿಸ್ನೆಸ್ ಲೋನು, ಜಾಮೀನು ಸಾಲ ಅಂದರೆ ಶ್ಯೂರಿಟಿ ಲೋನು,
ಸ್ವಸಹಾಯ ಸಂಘಗಳಿಗೆ 3 ರೀತಿಯ ಸಾಲವನ್ನು ನಾವು ನೀಡುವ ವ್ಯವಸ್ಥೆ ಮಾಡಿದ್ದೇವೆ. ಅವುಗಳಲ್ಲಿ ನೇರ ಸಾಲ, ಆಂತರಿಕ ಸಾಲ ಹಾಗೂ ಗುಂಪು ಸಾಲದ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ಬೇಕಂತೇಳಿ ನನ್ನದೊಂದು ಅಭಿಪ್ರಾಯ. ಯಾಕೆಂತೇಳಿದರೆ ಈಗ ನಮ್ಮ ಸಮಾಜ ಬಾಂಧವರಲ್ಲಿ ಒಂದು ವಿನಂತಿ ಏನಂತೇಳಿದರೆ, ತಿಯಾ ಸಮಾಜದಲ್ಲಿ ನಮ್ಮದೊಂದು ಬ್ಯಾಂಕ್ ಅಂತ ಹೇಳಿದರೆ ಭಗವತಿ ಕೋಆಪರೇಟಿವ್ ಬ್ಯಾಂಕ್ ಅಂತೇಳಿ ಇದೆ. ಅದು RBI ವ್ಯಾಪ್ತಿಯಲ್ಲಿ ಬರ್ತಾ ಇದೆ, ದೊಡ್ಡ ಮಟ್ಟದ ಬ್ಯಾಂಕು. ಆದರೆ ಅದರದ್ದು ಸಣ್ಣ ಮಟ್ಟದಲ್ಲಿ ನಾವು ಹೇಳ್ತಾ ಇದ್ದರೆ ಅಂತ ಹೇಳಿದರೆ ತಿಯಾ ಸೇವಾ ಸಹಕಾರ ಸಂಘ. ತಿಯಾ ಸೇವಾ ಸಹಕಾರ ಸಂಘ ಈಗ ನಾನು ನೋಡಿದ ಮಟ್ಟಿಗೆ, ನಾನು ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಒಂದು ಬ್ಯಾಂಕು ಅಥವಾ ಸಂಘ ಅಂತ ಹೇಳಿದರೆ ಒಂದು ಭಗವತಿ ಕೋಆಪರೇಟಿವ್ ಬ್ಯಾಂಕು, ಅದು ಬಿಟ್ಟರೆ ತಿಯಾ ಸೇವಾ ಸಹಕಾರ ಸಂಘ. ಇದನ್ನು ಉಳಿಸಬೇಕು, ಇದನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಬೇಕು. 2020ರಲ್ಲಿ 4,20,950 ರೂಪಾಯಿಯನ್ನು ನಾವೊಂದು ಅಂದಾಜು ವೆಚ್ಚ ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಠೇವಣಾತಿಗಳು ನಾವು ಆಡಿಟ್ ರಿಪೋರ್ಟ್ ಪ್ರಕಾರ 3,54,69,842. ನಾವು ಅಂದಾಜು ವೆಚ್ಚ ಮಾಡಿದ್ದದು 4 ಲಕ್ಷ. ಅಂದರೆ ನಾವು ಸ್ವಲ್ಪ ಮಟ್ಟಿಗೆ ಅಲ್ಲಿ ಒಂದು 75% ನಾವು ರೀಚ್ ಆಗಿದ್ದೇವೆ. ಅದೇ ರೀತಿ ಮುಂದಿನ 19-20ನೇ ಸಾಲಿನಲ್ಲಿ 27,51,760 ರೂಪಾಯಿಯ ಒಂದು ಅಂದಾಜು ವೆಚ್ಚವನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಬಡ್ಡಿ ಖರ್ಚು 2018-19ರಲ್ಲಿ 12,02,551. ಅಂದಾಜು ಬಜೆಟಲ್ಲಿ 24,05,102. ಅದೇ ರೀತಿ ಇತರ ಖರ್ಚು ಇತರ ಖರ್ಚು ಮುದ್ರಣ, ಮೀಟಿಂಗ್, ಆಟೋಮೇಷನ್, ಇದು ಅದೆಲ್ಲ ಆಗುವ ಒಂದು ಸೆಕ್ಷನ್. ಇದು 3,40,592. ಲೆಕ್ಕ ಪರಿಶೋಧಕರು ಸುಂದರಣ್ಣನವರು ಕೆಲವೊಂದು ಉತ್ತಮವಾದ ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಕಳೆದ 2 ಸಭೆಗಳಲ್ಲಿ ಕೂಡ ಅವರ ಮಾರ್ಗದರ್ಶನ ನೀಡಿದರು. ಅದೇ ರೀತಿ ಅವರ ಮಾರ್ಗದರ್ಶನ ಆಶೀರ್ವಾದದಿಂದ ನಾವು ಇಷ್ಟರವರೆಗೆ ಮುನ್ನಡೆಯುತ್ತಾ ಬಂದಿದ್ದೇವೆ. ನಮ್ಮ ಸಂಘದ ಬಹುತೇಕ ಸದಸ್ಯರು ಭಾಳಷ್ಟು ಬಡವರು ಆಗಿದ್ದಾರೆ, ಭಾಳಷ್ಟು ಶೇಕಡವಾರು ಬಡವರಾಗಿದ್ದಾರೆ, ಭಾಳಷ್ಟು ಜನರು ಮಧ್ಯಮ ವರ್ಗದಾಗಿದ್ದಾರೆ. ಕೆಲವೇ ಬೆರಳೆಣಿಕೆಯ ಸದಸ್ಯರು ಮಾತ್ರ ಸ್ವಲ್ಪ ಶ್ರೀಮಂತರಿದ್ದಾರೆ. ಆ ಕಾರಣದಿಂದಾಗಿ ನಾವೆಲ್ಲರೂ ದೊಡ್ಡ ಮಟ್ಟಿನ ಠೇವಣಿ ಸಂಗ್ರಹಕ್ಕೆ ಒಟ್ಟುಗೂಡಲಿಕ್ಕೆ ಭಾಳ ಹೆಚ್ಚಿನ ರೀತಿಯ ಒಂದು ಠೇವಣಿ ಸಂಗ್ರಹ ನಮ್ಮ ಕೈಲಿಂದ ಆಗಲಿಲ್ಲ. ಆದರೂ ಕೂಡ ಭಾಳಷ್ಟು ಸಂಘವನ್ನು ನಾವು ಕಂಡಿದ್ದೇವೆ. ಒಂದು ಸಂಘ ಲಾಭದಡೆಗೆ ಹೋಗುವುದಾದರೆ ಅದು 5 ವರ್ಷ ಬೇಕಾಗ್ತದೆ. ಆದರೆ ಆ ಭಗವತಿ ಮಾತೆಯ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಈ ಬಾರಿ ನಮಗೆ ಕಿಂಚಿತ್ತು ಲಾಭದಡೆಗೆ ನಾವು ದಾಪುಗಲ್ಲನ್ನು ಇಡುತ್ತಿದ್ದೇವೆ. 2 ಜನ 3 ಜನ ನಾವು ಆಫೀಸಿನಲ್ಲಿ ಕುಳಿತುಕೊಂಡು ಕೆಲಸ ಮಾಡಿ ನಮಗೆ ಈ ಬಾರಿ ಬಹುಶಃ ಎಲ್ಲರಿಗೂ ನಿಬ್ಬೆರಗು ಆಗುವ ಹಾಗೆ 13,75,000ಕ್ಕಿಂತಲೂ ಹೆಚ್ಚು ಆದಾಯವನ್ನು ಗರಿಷ್ಠ ಮಟ್ಟದಲ್ಲಿ ನಾವು ಗಳಿಸಿಕೊಟ್ಟಿದ್ದಾರೆ. ಅದು ನಿರ್ದೇಶಕರ ಮಾತ್ರ ಸಾಧನೆ ಅಲ್ಲ, ಬಹುಶಃ ಈ ಒಂದು ಸಾಧನೆಯ ಈ ಒಂದು ಲಾಭದ ಒಂದು ಹೆಚ್ಚಿನ ಪಾಲು ಈ ಒಂದು ಸಿಬ್ಬಂದಿಯವರಿಗೆ ಸಲ್ಲಬೇಕಾಗ್ತದೆ. ಅದಕ್ಕಾಗಿ ಸದಸ್ಯರೆಲ್ಲರೂ ಆ ಸಿಬ್ಬಂದಿಯವರಿಗೆ ಒಂದು ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಬಹಳ ಚಿಕ್ಕ ಸಾಧನೆ ಅಲ್ಲ. 13,75,000 ರೂಪಾಯಿ ಒಂದು ನಮಗೆ ಲಾಭ, ಒಂದು ವರ್ಷದಲ್ಲಿ ಲಾಭ ಬರಬೇಕಾದ್ರೆ ಅದು ಚಿಕ್ಕ ಸಾಧನೆ ಅಲ್ಲ. ಎಷ್ಟೋ ದಿನ ಅದರ ಬಗ್ಗೆ ಶ್ರಮ ಪಡ್ತಾ ನಾವು ಒಂದು ಗಳಿಗೆ ಮಾಡಿದಾಯ್ತು, ಇಲ್ಲದ್ರೆ ಇಲ್ಲ, 2 ಬಾರಿ ದಿನಕ್ಕೆ ಫೋನ್ ಮಾಡುವ ಒಂದು ಕೇಳುವುದು ಉಂಟು. ಮಾಧವಣ್ಣ ದಿನಾಲು ಬರ್ತಾರೆ, ನಾವು ಯಾವಾಗಲೂ ಒಮ್ಮೆ ಸಂಘಕ್ಕೆ ಹೋಗ್ತೇವೆ ನಮ್ಮ ಬಿಡುವಿದ್ದಾಗ. ಮತ್ತು ಫೋನ್ನ ಮೂಲಕ ಇದರ ಮೂಲಕ ವಿಚಾರಣೆ ಮಾಡಿ ಲೆಕ್ಕವನ್ನು ಕೇಳ್ತಾ ಇರ್ತೇವೆ. ಆದರೆ ಇಡೀ ದಿವಸ ಕಚೇರಿಯಲ್ಲಿ ಕೂತ್ಕೊಂಡು ಈ ಸಂಘದ ಬೆಳವಣಿಗೆಗೆ ಶ್ರಮವಹಿಸುವವರು ಸಿಬ್ಬಂದಿಯವರು. ಎಲ್ಲ ಸದಸ್ಯರು ಕೂಡ ಭಾಳಷ್ಟು ಈ ಒಂದು ಸಂಘದ ಅಭಿವೃದ್ಧಿಗೆ ಭಾಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಈಗಾಗಲೇ ಸುಂದರನವರು ಹೇಳಿದ್ದಾರೆ, ನಮ್ಮದು ಈ ಸಂಘ ಇನ್ನಷ್ಟು ಬೆಳೀಬೇಕು ಅಂತ. ಖಂಡಿತವಾಗಿಯೂ ನಿಮ್ಮೆಲ್ಲ ಆಶೀರ್ವಾದ ಇದ್ದರೆ ಮುಂದಿನ ದಿನಗಳಲ್ಲಿ ನಮಗೂ ಒಂದು ಬ್ರ್ಯಾಂಚನ್ನು ಮುಂದಿನ ದಿನಗಳಲ್ಲಿ ತೆರೀಬೇಕೆಂಬ ಕನಸುಗಳು ಖಂಡಿತ ನಮ್ಮಲ್ಲಿದೆ.
ಮುಂದಿನ ದಿನಗಳಲ್ಲಿ ತೆರೆಯುತ್ತೇವೆ ಎಂಬ ಒಂದು ವಿಶ್ವಾಸ ನಮ್ಮಲ್ಲಿದೆ. ಇಲ್ಲಿ ನಿಮಗೆಲ್ಲರಿಗೆ ಗೊತ್ತಿದೆ, ನಾವು ಈಗ ಇರುವಂಥ ಒಂದು ಕಟ್ಟಡ ಈ ಓವರ್ ಬ್ರಿಡ್ಜಿಯಿಂದ ನಮ್ಮ ಸೊಸೈಟಿಗೆ ಬರುವ ದಾರಿಯಲ್ಲಿ 10 ಸೊಸೈಟಿಗಳಿದೆ. 10 ಒಂದು ಅರ್ಧ ಕಿಲೋಮೀಟ್ರ್ ಕೂಡ ಇಲ್ಲ. ಇಲ್ಲಿ 10 ಸೊಸೈಟಿಯನ್ನು ಪೈಪೋಟಿ ಮಾಡಿಕೊಂಡು ನಾವು ಈ ಬಾರಿ ಒಂದು 13,75,000 ಲಾಭ ಗಳಿಸುವುದಂದರೆ ಅದು ದೊಡ್ಡ ಸಂಗತಿ ಅಂತ ನಾನು ಹೇಳ್ತೇನೆ. ಯಾಕಂದರೆ ಭಾಳಷ್ಟು ಹಿರಿಯ ದೊಡ್ಡ ದೊಡ್ಡ ಮಟ್ಟದ ಸೊಸೈಟಿಗಳು ಇಲ್ಲಿ 10 ಇದೆ, ನಮ್ಮದು ಸೇರಿ 11 ಸೊಸೈಟಿ ಲೆಕ್ಕ ಮಾಡಿದರೆ. ಆದ್ದರಿಂದ ನಮ್ಮದು ಭಾಳ ಒಂದು ದೊಡ್ಡ ಸಾಧನೆ ಅಂತ ಹೇಳಲಿಕ್ಕೆ ನಾನು ಸದಸ್ಯರಿಗೆ ಅವರ ಗಮನಕ್ಕೆ ತರ್ತಾ ಇದ್ದೇನೆ. ಭಾಳಷ್ಟು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಿಮ್ಮ ನಿರೀಕ್ಷೆಯನ್ನು ನಾವು ಹುಸಿ ಮಾಡುವುದಿಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ಡಿವಿಡೆಂಡ್ ಕೊಡುವಂಥ ಒಂದು ಕೆಲಸವನ್ನು ನಾವು ಮುಂದಿನಲ್ಲಿ ಮಾಡ್ತೇವೆ. ಈಗಾಗಲೇ ನಮ್ಮಲ್ಲಿ ಎಲ್ಲ ನಿರ್ದೇಶಕರುಗಳು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿಕೊಂಡು ಅವರವರ ಸಂಬಂಧಿಕರದು ಮತ್ತು ಅವರವರ ಫ್ರೆಂಡ್ ಸರ್ಕಲ್ನಿಂದ ಆದಷ್ಟು ಠೇವಣಿಯನ್ನು ತರ್ತಾ ಇದ್ದಾರೆ. ಖಂಡಿತವಾಗೂ ನಾವು ಉಳಿತಾಯ ಖಾತೆಗೆ ಕೆಲವೊಂದು ಕಾದಿರಿಸಿಕೆಯ ದುಡ್ಡನ್ನು ಸುಂದರಣ್ಣನವರು ಖಂಡಿತವಾಗಿ ಇಡಲೇಬೇಕಂತ ಹೇಳಿದ್ದಾರೆ. ಇದು ಖಂಡಿತವಾಗಿಯೂ ನಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನು ಏನು ಆ ಕಾದಿರಿಕೆ ಹಣವನ್ನು ಯಾವುದೇ ರೀತಿಯಲ್ಲಿ ಕಡಿಮೆ ಆಗದಾಗೆ ಮುಂದಿನ ವರ್ಷದಲ್ಲಿ ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಭಾಳ ಚಂದವಾಗಿ ಮೂಡಿ ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಉಪಾಧ್ಯಕ್ಷರಿಗೂ ಹಾಗೂ ನಮ್ಮ ಎಲ್ಲ ನಿರ್ದೇಶಕರುಗಳಿಗೆ ಒಂದೇ ವಾಕ್ಯದಲ್ಲಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಂಥವರಿಗೂ ಅವರನ್ನು ಕೂಡ ಅಭಿನಂದಿಸ್ತಾ ಈಗ 2 ಮಾತನ್ನು ಹಿತನುಡಿಯನ್ನು ನಮ್ಮ ಭಾರತೀಯ ಸಮಾಜದ ಅಧ್ಯಕ್ಷರಾದ ಸದಾಶಿವಲಾಲ್ರವರು ನೀಡಬೇಕಾಗಿ ಕೇಳ್ಕೊಳ್ತೀನಿ. ಈ ಸಹಕಾರಿ ಸಂಘದ ಬೆಳವಣಿಗೆಯಲ್ಲಿ ಸುಂದರ್ರವರು ಈಗಾಗಲೇ ಅನೇಕ ಸಲಹೆಗಳನ್ನು ಕೊಟ್ಟಿರ್ಬೋದು. ಅದೇ ರೀತಿ ಇನ್ನೂ ಅನೇಕ ನಿರ್ದೇಶಕರುಗಳು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆದರೆ ಲೆಕ್ಕಾಚಾರದ ಬಗ್ಗೆ ಕೂಡ ವಿವರವನ್ನು ಪ್ರಧಾನ ವ್ಯವಸ್ಥಾಪಕರು ನಿಮ್ಮ ಮುಂದಿಟ್ಟಿದ್ದಾರೆ. ಲಾಭಾಂಶದ ಬಗ್ಗೆ ಕೂಡ ತಖ್ತೆಯನ್ನು ನಿಮ್ಮ ಮುಂದಿಟ್ಟು ಎಲ್ಲ ತಿಳಿಸಿದ್ದಾರೆ. ನಾನು ಬರುವಾಗ ತಡ ಆಗಿದೆ. ಸದಸ್ಯನ ನೆಲೆಯಲ್ಲಿ ಇಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೇನೆ ಹೊರತು ಸಮಾರಂಭದಲ್ಲಿ ಮಾತಾಡಲಿಕ್ಕೆ ಬಂದದಲ್ಲ. ಆದರೂ ಸಮಾಜದ ಬಗ್ಗೆ ಗೌರವವಿಟ್ಟುಕೊಂಡು ನಮ್ಮ ಸಮಾಜದ ಯಾವುದೇ ಸಹಕಾರಿ ಸಂಘಗಳಿರಲಿ ಅಥವಾ ಇನ್ನಿತರ ಸಂಸ್ಥೆಗಳಿರಲಿ, ನಾವು ಒಟ್ಟಾಗಿ ಕೆಲಸ ಮಾಡಿದಾಗ ಅಭಿವೃದ್ಧಿ ಹೊಂದುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೀವೆಲ್ಲ ನಿರ್ದೇಶಕರು ಸೇರಿಕೊಂಡು ಒಳ್ಳೆಯ ಬೆಳವಣಿಗೆಯ ಮೂಲಕ ಸಂಸ್ಥೆಯನ್ನು ಮುನ್ನಡೆಸಿದಾಗ ಖಂಡಿತವಾಗಿಯೂ ಲಾಭಾಂಶ ಆಗ್ತದೆ. ನಿರ್ದೇಶಕರು ಸದಸ್ಯರ ಸಹಾಯವನ್ನು ಪಡ್ಕೊಂಡು ನಮ್ಮಲ್ಲಿ ಹಣಕಾಸಿನ ವ್ಯವಸ್ಥೆ ಕಡಿಮೆ ಇದ್ದರೂ ಕೂಡ ಉಳಿದವರ ಡೆಪಾಸಿಟನ್ನು ಶೇಖರಣೆ ಮಾಡಿಕೊಂಡು ಅದರ ಮುಖಾಂತರ ನಮ್ಮ ಸಾಲಗಳನ್ನು ನೀಡಿದಲ್ಲಿ, ಸಹಕಾರಿ ಸಂಘದ ಸ್ವಸಹಾಯ ಸಂಘಗಳ ಮುಖಾಂತರ ಸಾಲಗಳನ್ನು ನೀಡಿದಲ್ಲಿ, ಸಾಲ ಪಡ್ಕೊಂಡವರು ಕೂಡ ಅಷ್ಟೇ ಕಾಳಜಿ ವಹಿಸಿಕೊಂಡು ಸಾಲದ ಮರುಪಾವತಿಯನ್ನು ಕ್ಲಪ್ತ ಸಮಯದಲ್ಲಿ ಮಾಡಿದಲ್ಲಿ ಖಂಡಿತವಾಗಿಯೂ ಸಹಕಾರಿ ಸಂಘ ಬೆಳೆಯುತ್ತದೆ. ಮುಂದಿನ ದಿನಗಳಲ್ಲಿ ಕ್ರೆಡಿಟ್ ಸಹಕಾರಿ ಸಂಘಗಳು ಬಹಳಷ್ಟು ಕಾನೂನಾತ್ಮಕ ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ನಮ್ಮ ಎದುರಿಗಿದೆ. ಈಗಾಗಲೇ ಸರ್ಕಾರ ಸಹಕಾರಿ ಸಂಘಗಳಿಗೆ ಕೂಡ ಆದಾಯ ತೆರಿಗೆಯನ್ನು ಪಾವತಿಸಬೇಕೆಂಬ ಕಟ್ಟಾಜ್ಞೆಯನ್ನು ಮಾಡಿದ್ದಾರೆ. ಆ ಮೂಲಕ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಡೆಪಾಸಿಟರ್ಸ್ಗಾರು ಕೂಡ ನಮಗೆ ಡೆಪಾಸಿಟ್ ಇಡಲಿಕ್ಕೆ ಭಾಳ ಹಿಂಜರಿಯುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇಂಥ ಕಾಲಘಟ್ಟದಲ್ಲಿ ನಾವು ನಮ್ಮಲ್ಲಿರ್ತಕ್ಕಂಥ ಮೊತ್ತವನ್ನು ಡೆಪಾಸಿಟ್ ಇಡುವುದು ಮಾತ್ರ ಅಲ್ಲ, ಬೇರೆ ರೀತಿಯಲ್ಲಿ ಲೋ ಕಾಸ್ಟ್ ಫಂಡ್ ನಮಗೆ ಎಷ್ಟು ಬಂತು ಅದರಿಂದ ಲಾಭ ಪಡೀಲಿಕ್ಕೆ ಅವಕಾಶ ಆಗ್ತದೆ. SB ಖಾತೆಯನ್ನು ಆದಷ್ಟು ತೆರೆದು ಆ SB ಖಾತೆ ಮುಖಾಂತರ ಒಂದೊಂದು ಅಕೌಂಟಲ್ಲಿ ಒಂದು 2-2 ಸಾವಿರದಾಗಿ ನಾವು ಸೇವಿಂಗ್ಸ್ ಮಾಡಿಕೊಂಡು ಇಲ್ಲಿ ಆ ಮೊತ್ತವನ್ನು ವಿನಿಯೋಗ ಮಾಡಿದಾಗ ಅದರಲ್ಲಿ ನಮಗೆ ಲಾಭಾಂಶ ಪಡಲಿಕ್ಕೆ ಅವಕಾಶ ಆಗ್ತದೆ. ಮತ್ತು ನಾವು ಡೆಪಾಸಿಟ್ ಪಡ್ಕೊಂಡು ಡೆಪಾಸಿಟ್ ನಮ್ಮಲ್ಲಿ ಇಟ್ಕೊಂಡು ನಾವು 9% 10%ಗೆ ಡೆಪಾಸಿಟ್ ತೆಕ್ಕೊಂಡು ಲೋನ್ಸ್ ಕೊಟ್ಟು ಲೋನ್ ರಿಕವರಿ ಆದಾಗ ಮಾತ್ರ ಲಾಭಾಂಶ ಪಡೀಲಿಕ್ಕೆ ಅವಕಾಶ ಆಗ್ತದೆ. ಅದು ಬಿಟ್ಟು ಡೆಪಾಸಿಟ್ ಪಡ್ಕೊಂಡು ನಾವು ಅದಕ್ಕಿಂತ ಕಡಿಮೆ ಮೊತ್ತಕ್ಕೆ ಇನ್ನಿತರ ಬ್ಯಾಂಕ್ಗಳಲ್ಲಿ ನಾವು ಡೆಪಾಸಿಟ್ ಸಂಘದ ವತಿಯಿಂದ ಇಟ್ಕೊಂಡ್ರೆ ಅದರಿಂದ ಲಾಭ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಡೆಪಾಸಿಟಿನ ಕಡಿಮೆ ಪಕ್ಷ 70% 70% ಸಾಲವನ್ನು ಕೊಟ್ಟಾಗ ಮಾತ್ರ ಆ ಸಾಲ ಮರುಪಾವತಿ ಚೆನ್ನಾಗಿ ಆದಾಗ ಖಂಡಿತವಾಗಿಯೂ ಲಾಭಾಂಶ ಹೆಚ್ಚಾಗ್ತದೆ. ಸರ್ಕಾರದ ನಿಯಮದಂತೆ ಯಾವ್ಯಾವ ಖಾತೆಗಳಿಗೆ ಹಣವನ್ನು
ಜೋಡಿಸಿಡಬೇಕಾ ಅದನ್ನು ಇಟ್ಟು ವಿಂಗಡಣೆ ಮಾಡಿ ಉಳಿದ ಲಾಭಾಂಶವನ್ನು ನಮ್ಮ ಸಂಘದ ಸದಸ್ಯರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಅದರ ಲಾಭಾಂಶ ಕೊಡುವಂಥ ವ್ಯವಸ್ಥೆಯಲ್ಲಿ ಡಿವಿಡೆಂಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮೊತ್ತದಲ್ಲಿ ಕೊಡಲಿಕ್ಕೆ ಅವಕಾಶ ಆಗಬೇಕು ಅಂತಾದರೆ ನಾವೆಲ್ಲ ಸದಸ್ಯರು ಒಟ್ಟಿಗೆ ಸೇರಿ ಈ ಸಹಕಾರಿ ಸಂಘದ ಬೆಳವಣಿಗೆಗೆ ದುಡಿಯೋಣಂತ ಹೇಳಿಕೊಂಡು ನಿರ್ದೇಶಕರುಗಳು ಎಲ್ಲರೂ ಕೂಡ ನೀವು ಪ್ರಯತ್ನ ಪಟ್ಟರೆ ಎಲ್ಲ ರೀತಿಯಲ್ಲಿ ಆಡಳಿತದ ವಿಚಾರದಲ್ಲಿರಲಿ, ಡೆಪಾಸಿಟ್ನ ವಿಚಾರದಲ್ಲಿರಲಿ, ಅಡ್ವಾನ್ಸ್ ಕೊಡೋದ್ರಲ್ಲಿ ಕೂಡ ಆಡಳಿತ ಚೆನ್ನಾಗಿದ್ದಾಗ, ಆಡಳಿತ ಸುವ್ಯವಸ್ಥೆ ರೀತಿಯಲ್ಲಿ ನಡೆದಾಗ ಖಂಡಿತವಾಗಿಯೂ ಸಹಕಾರ ಸಂಘಗಳು ಲಾಭವನ್ನು ಗಳಿಸ್ತದೆ. ಮಾತ್ರ ಅಲ್ಲದೆ ಇನ್ನು ಕಾನೂನಿನ ತೊಡಕು ಭಾಳಷ್ಟು ಇರುವುದರಿಂದ ನಮ್ಮ ಬೈಲಾದಲ್ಲಿ ಇನ್ನಿತರ ಯಾವ ಸೇವೆಗಳನ್ನು ಕೊಡುವಂಥ ಅವಕಾಶ ಇದೆ ಅದನ್ನು ಕೂಡ ನೋಡಿಕೊಂಡು ನಾವು ಸರ್ಕಾರದ ರೀತಿಯಲ್ಲಾಗಲಿ ಬೇರೆ ಬೇರೆ ರೀತಿಯಲ್ಲಿ ಆ ಸೇವೆಗಳನ್ನು ನಮ್ಮ ಸದಸ್ಯರಿಗೆ ಒದಗಿಸುವಂಥ ಕಾರ್ಯಕ್ರಮ ಹಾಕ್ಕೊಳ್ಳಿಕ್ಕೆ ಆಡಳಿತ ಮಂಡಳಿಯವರು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಸದಸ್ಯರ ಸಾಲ ಮರುಪಾವತಿಯಲ್ಲಿ ಕೂಡ ಆಡಳಿತ ಮಂಡಳಿಯ ಸದಸ್ಯರ ಬಹಳಷ್ಟು ಜಾಗೃತಿ ವಹಿಸಬೇಕಾಗ್ತದೆ. ಒಂದು ವೇಳೆ ಸಾಲ ಮರುಪಾವತಿ ಆಗದಿದ್ದಲ್ಲಿ ನಿರ್ದೇಶಕರೆಲ್ಲ ಆದಂಥ ತಾವು ದಯವಿಟ್ಟು ನೀವು ಯಾರಿಗೆ ರೆಕಮೆಂಡ್ ಮಾಡಿ ಸಾಲ ಕೊಡಿಸಿದ್ದೀರಾ ಆ ಸಾಲದ ಮರುಪಾವತಿಯನ್ನು ಮಾಡುವಂಥ ನೋಡೋ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇರ್ತದಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಈ ಸಹಕಾರಿ ಸಂಘದ ಅಭಿವೃದ್ಧಿಗೆ ನಾವೆಲ್ಲ ದುಡಿಯೋಣ ಅಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮೊತ್ತ ನಮಗೆ ಡಿವಿಡೆಂಟ್ ಸದಸ್ಯರಿಗೆ ಕೊಡಲಿಕ್ಕೆ ಅವಕಾಶ ಆಗಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾನೆ. ಜೈ ಹಿಂದ್. ಚೊಚ್ಚಲ ಅಂದರೆ 3ನೇ ವರ್ಷದ ಅಂದರೆ ಅಂಬೆಗಾಲಿಡುವಂತಹ ಸ್ಥಿತಿಯಲ್ಲಿರುವಂತಹ ಈ ಒಂದು ಸಹಕಾರ ಸಂಘದ ನಮ್ಮ ಒಂದು ಇಂದಿನ ಸಭೆಗೆ ಆಗಮಿಸಿದಂತಹ ನಮ್ಮ ನೆಚ್ಚಿನ ಎಲ್ಲ ನನ್ನ ಸದಸ್ಯರಿಗೆ, ಯಾಕೆಂದರೆ ಸದಸ್ಯರಿಲ್ಲದಿದ್ದರೆ ನಾವಿಲ್ಲಿ ಇಲ್ಲ, ಯಾವ ಸಂಘ ಸಂಸ್ಥೆ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಬಂದಂತಹ ಎಲ್ಲ ಸದಸ್ಯರಿಗೆ ನಾನು ವಿಶೇಷವಾಗಿ ಪ್ರಪ್ರಥಮವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಒಂದು ಸಂಘದ ನಮ್ಮ ತೀಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ನೆಲೆಯಲ್ಲಿ ರವೀಂದ್ರ ಉಳ್ಳಾಳ್ ಸರ್ ಅವರು ಇರಬೇಕಿತ್ತು. ಏನೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದರೆ ನಮ್ಮದೇ ಯಾವುದೇ ಒಂದು ವ್ಯವಹಾರ ನಡೆಯಲಿಕ್ಕೆ ಸಹ ಒಂದು ಕಾಲ್ ಮಾಡಿದರೆ ಸಾಕು, ಅವರಲ್ಲಾದಂತಹ ಎಲ್ಲ ಒಂದು ಹಣದ ವ್ಯವಸ್ಥೆಗೆ ನಮಗೆ ಪ್ರಪ್ರಥಮವಾಗಿ ಸ್ಪಂದಿಸಿದಂಥ ಅವರ ವ್ಯಕ್ತಿ. ಅವರ ಯಾವುದೇ ಒಂದು ಡೆಪಾಸಿಟ್ ಆಗಿರ್ಬೋದು, ಯಾವುದೇ ಒಂದು ಪಿಗ್ಮಿ ಆಗಿರ್ಬೋದು, ಯಾವುದು ಕೂಡ ಅವರು ರಿಟರ್ನ್ ಕೊಂಡೋಗೋದಿಲ್ಲ. ನಮ್ಮ ಸಂಸ್ಥೆಗೆ ನನ್ನದು ಅಂತ ಹೇಳಿ ಎಲ್ಲ ಹಣವನ್ನು ಅಲ್ಲಿಗೆ ವಿನಿಯೋಗಿಸಿದಂತಹ ಒಂದು ವ್ಯಕ್ತಿ. ಆದ ಕಾರಣ ನೆಕ್ಸ್ಟ್ ಉಪಾಧ್ಯಕ್ಷ ಸ್ಥಾನದಲ್ಲಿದ್ದು ಮಾಧವ ಸುವರ್ಣ ಸರ್ ಅವರು ಆಗಲೇ ಹೇಳಿದೆ ನಾನು. ಕಚೇರಿ ಅಂದರೆ ಆಫೀಸ್ ತೀಯ ಸೇವಾ ಸಹಕಾರ ಸಂಘ ಅಂದರೆ ಅಲ್ಲಿ ಮಾಧವ ಸುವರ್ಣರವರ ಉಪಸ್ಥಿತಿ ಅದೊಂದು ಬಹಳ ಖುಷಿಯ ವಿಷಯ. ನಾವು ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ನಮಗೆ ಹಿಂದಿನಿಂದ ಒಂದು ಬೇಕು, ಯಾರಿಲ್ಲದ್ರೊಂದು ದೇವರನ್ನು ನಾವು ನೀಡ್ತೇವೆ. ಅದೇ ರೀತಿ ನಮ್ಮ ಈ ಸಂಸ್ಥೆಯಲ್ಲಿ ಯಾವ ನಿರ್ದೇಶಕರು ಬಂದರೂ ಸಹ ಅಂದರೆ ಬರ್ತಾರೆ, ಅದು ಬೇರೆ ವಿಷಯ. ಬಟ್ ಪ್ರತಿದಿನ ಕೂಡ ಕಾರ್ಯಚಟುವಟಿಕೆಗಳ ಬಗ್ಗೆ ಕೂಲಂಕುಷವಾಗಿ ನಮಗೆ ತಿಳಿ ಹೇಳುತ್ತಾ ನಮ್ಮ ಸರಿ ತಪ್ಪುಗಳ ಬಗ್ಗೆ ಅಲ್ಲಿ ಚರ್ಚೆ ನಡೆಸಿ ನಮ್ಮನ್ನು ತಿದ್ದಿಕೊಂಡು ಸರ್ ದಿನೇಶ್ ಕುಂಪಲ್ ಸರ್ ಹೇಳಿದರು, ತಾಯಿಯಾಗಿ ನೋಡಿ, ಖಂಡಿತ ನಾನು ತಾಯಿಯ ಪ್ರೀತಿಯನ್ನು ಖಂಡಿತವಾಗಿ ಎಲ್ಲರಿಗೆ ತೋರಿಸಿದ್ದೇನೆ. ಅದು ಸಹ ನನ್ನಲ್ಲಿ ಸಹ ತಪ್ಪು ಇದೆ. ಕೆಲವೊಂದು ತಪ್ಪುಗಳನ್ನು ತಿದ್ದಿ ನನ್ನನ್ನು ಸರಿ ಮಾಡಿ ನನ್ನನ್ನು ಇಂದು ಇಂತಹ ವ್ಯಕ್ತಿ ಮಾಡಲಿಕ್ಕೆ ಪರೋಕ್ಷವಾಗಿ ಕಾರಣ ಮಾಧವ ಸುವರ್ಣ ಸರ್ ಕೂಡ. ಇವರಿಗೆ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಒಂದು ಸಂಸ್ಥೆಯನ್ನು ಬೆಳೆಸಬೇಕಾದರೆ ಇಂದಿನ ಮಟ್ಟಕ್ಕೆ ತರಬೇಕಾದರೆ ದಿನೇಶ್ ಕುಂಪಲ್ ಸರ್ ಅವರ ಕಾಣಿಕೆ ಬಹಳವಾಗಿದೆ. ಇವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿಯೂ ತುಂಬ ಹೃದಯ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೊಲ್ಯ ಸರ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಉಚಿಲ್ ಸರ್ ಅವರನ್ನು ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಅನಂತ್ ಮಾಸ್ತಿಕಲ್ಲಿ ಉಪಸ್ಥಿತರಾಗಿದ್ದಾರೆ, ಇವರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಉಮೇಶ್ ಸಾಲ್ಯಂದ್ ಅವರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶ್ರೀ ಪ್ರಕಾಶ್ ಉಳ್ಳಾಳ್ ಒಂದು ಸಂಬಂಧದಲ್ಲಿ ಒಂದು ಸಹೋದರತ್ವವನ್ನು ಹೊಂದಿರುವಂತಹ, ಪ್ರತಿಯೊಂದು ಮಾತಿನಲ್ಲಿಯೂ ಒಂದು ಅನುಭವದ ಮಾತನ್ನು ಹೊಂದಿರುವಂತಹ, ಪ್ರತಿಯೊಂದು ಸಲಹೆ ಸೂಚನೆಗಳನ್ನು ನೀಡುತ್ತಾ ನನ್ನನ್ನು ಸಹ ಒಂದು ಇಷ್ಟರ ಮಟ್ಟಿಗೆ ಒಂದು ಗೊತ್ತಿಲ್ಲದ ವಿಷಯವನ್ನು ತಿಳಿ ಹೇಳಿ ಎಚ್ಚರಿಸ್ತಿರುವಂತಹ ಇನ್ನೋರ್ವ ನಮ್ಮ ನಿರ್ದೇಶಕರವರಾದಂತಹ ಪ್ರಕಾಶ್ ಉಳ್ಳಾಳ್ ಸರ್ ಅವರಿದ್ದಾರೆ. ಇವರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನನಗೆ ಯಾವುದೇ ಒಂದು ನಾವು ತ್ರೈಮಾಸಿಕ ಸಭೆ ಮಾಡ್ತಾ ಇದ್ದೇವೆ 3 ತಿಂಗಳಿಗೆ ಒಮ್ಮೊಮ್ಮೆ. ನನಗೆ ನಮ್ಮ ವೇದಿಕೆಯಲ್ಲಿ ಮಹಿಳೆಯರಿದ್ದರೆ ತುಂಬ ಖುಷಿ. ಯಾಕೆ ಗೊತ್ತಿಲ್ಲ, ನಮ್ಮ ಸಂಘದ ನಮ್ಮ ಸಮಾಜದ ಮಹಿಳೆಯರು ಎದುರು ಬರುವುದಂದರೆ ನನಗೆ ತುಂಬ ಇಷ್ಟ. ವೇದಿಕೆಯಲ್ಲಿರುವುದಂದರೆ ನನಗೆ ಅವತ್ತೊಂದು ನನಗೆ ಬೇರೆಯ ಸ್ಫೂರ್ತಿ. ಅದೇ ರೀತಿ ನಿರ್ದೇಶಕ ಸ್ಥಾನದಲ್ಲಿದ್ದು
ಒಂದು ಸಹೋದರಿಯಾಗಿ ನನ್ನೊಂದಿಗೆ ಇದ್ದು ನನ್ನ ಪ್ರತಿಯೊಂದು ವಿಷಯಕ್ಕೂ ನನಗೆ ಸಹಕರಿಸಿರುವಂತಹ ಚಿತ್ರ ಚಂದ್ರಕಾಂತ್ರವರಿದ್ದಾರೆ. ಇವರಿಗೆ ಕೂಡ ನಾನು ನಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಮತ್ತೋರ್ವ ಮೇಧಾವಿ ಟಿಯಾ ಸಮಾಜದ ರತ್ನ ಹಾಗೂ ಊಟಕ್ಕೊಂದು ಉಪ್ಪಿನಕಾಯಿ ಎಷ್ಟು ಅಗತ್ಯವೋ ಹಾಗೆ ನಮ್ಮ ಈ ಒಂದು ವೇದಿಕೆಗೆ ಅವರ ಒಂದು ಉಪಸ್ಥಿತಿ ಇದ್ದರೆ ಮಾತ್ರ ಅದಕ್ಕೊಂದು ಲಕ್ಷಣ ಅಂತ ನನ್ನ ಮನದಲ್ಲಿ ಮೂಡಿರುವಂತಹ ಒಂದು ಚಿತ್ರಣ. ಇಂತಹ ಒಂದು ಪರಿಪೂರ್ಣ ಭೋಜನಕ್ಕೆ ಒಂದು ಕೊನೆಗಾದ್ರೂ ಸಹ ಬಂದು ನನಗೆ ಆಶೀರ್ವದಿಸಿದಂತಹ ನಮ್ಮ ನಲ್ಮೆಯ ಸದಾಶಿವ ಉಳ್ಳಾಳ್ ಸರ್ ಅವರಿಗೆ ನಾನು ವೈಯಕ್ತಿಕ ನೆಲೆಯಲ್ಲಿ ಹಾಗೂ ಟಿಯಾ ಸೇವಾ ಸಹಕಾರ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.